ಸೊಲ್ಮೇಲು ನಮ್ಮ ಕುಡ್ಲ ತುಳು ವಾರ್ತೆಲು ದೇಶದ ಉಲೈ ಬಜ್ಜಿನ ಅಕ್ರಮವಾದ ಪೊಗ್ಗುರಿನ ತಡೆಪೊಡುಂದು ಬಜ್ಜಿ ಸಂಶೋಧನಾ ಬೊಕ್ಕ ಅಭಿವೃದ್ಧಿ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ವೀರೇಂದ್ರ ಹೆಗ್ಗಡೆರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯರಿಗೆ ಒತ್ತಾಯ ಮಾಡ್ತಿದ್ದಾರೆ. ದೇಶದಲ್ಲಿ ಬಜ್ಜೆ ಅಕ್ರಮವಾದ ಪೊಗ್ಗುರಿನ ತಡೆಪೊಡುಂದು ಬಜ್ಜೆ ಸಂಶೋಧನಾ ಬೊಕ್ಕ ಅಭಿವೃದ್ಧಿ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ವೀರೇಂದ್ರ ಹೆಗ್ಗಡೆರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯರಿಗೆ ಒತ್ತಾಯ ಮಾಡ್ತಿದ್ದಾರೆ. ಭಾರತ ವರ್ಷಲ 17.53 ಲಕ್ಷ ಟನ್ ಬಜ್ಜೆ ಉತ್ಪತ್ತಿ ಮಲ್ಪಂಡು ಒಂದು ನಮ್ಮ ದೇಶದ 14 ಮಿಲಿಯನ್ ಜನಕ್ಲಿನ ಬೆರಿಮುಳ್ಳಾದುಂಡು. ಬಜ್ಜೆ ನಮ್ಮಡ ಉತ್ಪತ್ತಿ ಇತ್ತಿನಲ 24,000 ಟನ್ ಬಜ್ಜಿ ವರ್ಷಲ ತರ್ಪುಡ ಉಂಡು. ಕೃಷಿ ಬೊಕ್ಕ ರೈತರ್ನ ಕಲ್ಯಾಣ ಮಂತ್ರಾಲಯದ ಅಡಿಟ್ ಬರ್ಪುನ ಬಜ್ಜಿ ಬೊಕ್ಕ ಮಸಾಲೆ ಅಭಿವೃದ್ಧಿ ನಿರ್ದೇಶನಾಲಯದ ಪ್ರಕಾರ 15% ಬಜ್ಜಿ ಮಾತ್ರ ಕ್ಯಾಂಪ್ಕು ಕುಡ್ಲ ಸೇರಂಚ ಸಹಕಾರಿ ಸಂಸ್ಥೆಲು ಬೇರೆ ಮಲ್ಪುವ. ಬಾಕಿ 85% ಖಾಸಗಿ ಬೇರೆದಾಕ್ಲದೆ ತೊನ್ವೇರು. ಅಂಚಾದು ಪುನಗ ಕಳುವ ಸಾಗಾಟದ ಅಕ್ರಮ ಕಾರ್ಯಲು ಊರ್ದ ಬಜ್ಜೆದ ಬಿಲೆಕ್ ತೀರ ಇಜ್ಜಂದಂಚ ಮಲ್ಪುಂಡು. ಲಕ್ಷಗಟ್ಲೆ ಬಜ್ಜೆ ರೈತರ್ನ ಬದುಕು ಬೊಕ್ಕ GST ರೂಪುಡು ಆದಾಯದ ಮಿತ್ತ ಹಾಳು ಪರಿಣಾಮ ಬೀರುಣೊಂದು ಹೆಗ್ಗಡೇರು ಅಭಿಪ್ರಾಯ ತಿರಿಪಾದೇರು. ನಮ್ಮ ದೇಶದ ಬೊಲ್ದು ಬೊಕ್ಕ ಕೆಂಪು ಬಜ್ಜೆ ರಡ್ಡೆಟ್ಲ ಎಡ್ಡೆನ ತೀರಿನ ಸಹಕಾರಿ ವಲಯದ ಸಮರ್ಥ ನೋಡಲ್ ಏಜೆನ್ಸಿ ಕ್ಯಾಂಪ್ಕೊ ಅತ್ತನ ADRFನ ಅಂಚಿನ ಸರಕಲಿನ ಬಿಲೆ ಗುತ್ತು ಮಲ್ಪೆರೆ ಬೊಕ್ಕ ವರದಿ ಕೊರಿಯರೆ ಗುರುತು ಮಲ್ಪೊಲಿಂದು ಸಲಹೆ ಕೊಡ್ತುನ ಹೆಗ್ಗಡೆರು ಈ ವಿಷಯಲಿನ ಮಿತ್ತು ಕಟ್ಟುನಿಟ್ಟಿದ ಕ್ರಮದ ತುನಿಯರೆ ಸಂಬಂಧಪಟ್ಟನ ಸಚಿವಾಲಯಗೂ ಸೂಚನೆ ಕೊರಡುವುದು ಪ್ರಧಾನಮಂತ್ರಿಗಳಿಗೆ ಬಜ್ಜೆ ಬುಲೆಗಾರಲ ಆದುಪುನ ಡಾಕ್ಟರ್ ವೀರೇಂದ್ರ ಹೆಗ್ಗಡೆರು ಒತ್ತಾಯ ಮಲ್ತುದೇರು. ಅನ್ನಭಾಗ್ಯದ ಅರಿನ ಅಕ್ರಮವಾದ ಸಾಗಾಟ ಮಲ್ತೊಂದಿತ್ತಿನ ಆರೋಪಿನ ವಿಟ್ಲ ಪೊಲೀಸರ್ನ ತಂಡ ಸ್ವಾಧೀನೋಗುದೆ ತೊಂದೇರು 313 ಗೋಣಿ ಅರಿನ ವಶೋಕ್ಗೆ ತೊಂದೇರು. ಅನ್ನಭಾಗ್ಯ ಅರೇನು ಅಕ್ರಮವಾದ ಸಾಗಾಟ ಮಲ್ತೊಂದಿತ್ತಿನ ಆರೋಪಿನ ಬಂಟ್ವಾಳದ ಕೈತಲ್ದ ಬೋಳಂತೂರು ಗ್ರಾಮಡು ಪೊಲೀಸರು ಪತ್ತದೇರು. 18 ಟನ್ ಅರಿನ ಲಾರಿಡು ಕೊನೊಂದಿಪ್ಪುನಗ ಪೊಲೀಸರ್ನ ಕೈಕ್ ತಿಕ್ಕದು ಬುಡ್ದೆ. ವಿಟ್ಲ ಪೊಲೀಸರ್ನ ಕೂಟ ಆರೋಪಿನ ಬೊಕ್ಕ 313 ಗೋಣಿ ಅರಿನ ವಶೋಕ್ದೆ ತೊಂದಿರು. ನೆತ್ತ ಬಗೆಟ್ ಪ್ರಭಾರ ಆಹಾರ ನಿರೀಕ್ಷಕ ಪ್ರಶಾಂತ್ ಶೆಟ್ಟಿ ದೂರು ಕೊಡ್ತೇರು. ವಿಟ್ಲ ಪೊಲೀಸ್ ಠಾಣೆಡು ದೂರು ದಾಖಲಾತಂಡು. ದೇರ್ಲಕಟ್ಟೆ ಆಸ್ಪತ್ರೆದ ಪಾರ್ಕಿಂಗ್ ಜಾಗೆಡು ಉಂತಾದಿತ್ತಿನ ಬೈಕ್ನ ಕಂಡದು ಅವೇಟು ತಿರ್ಗೊಂದಿತ್ತಿನ ಆರೋಪಿನ ಉಳ್ಳಾಲ ಪೊಲೀಸರು ಬಂಧನ ಮಲ್ತದು ಬೈಕ್ನ ಸ್ವಾಧೀನೋಗೆ ತೊಂದೇರು. ಕುಡ್ಲ ದೇರಳಕಟ್ಟೆ ಆಸ್ಪತ್ರೆ ಕೈತಲ್ದು ಉಂತಾದಿತ್ತಿನ ಬೈಕ್ನ ಕಂಡನ ರಡ್ ಆರೋಪಿನ ಉಳ್ಳಾಲ ಪೊಲೀಸರು ಬಂಧನ ಮಲ್ತದೇರು. ಕಾಸರಗೋಡದ ಚಿರ್ಕಳದ ಅಬ್ದುಲ್ ರಶೀದ್ ಅಬ್ದುಲ್ ಶಬೀರ್ ಬೈಕ್ನ ಕಂಡನಕ್ಲು ಏಪ್ರಿಲ್ 21ಕ್ಕೆ ದೇರಳಕಟ್ಟೆ ಆಸ್ಪತ್ರೆ ಪಾರ್ಕಿಂಗ್ ಜಾಗೆಡು ಉಂತಾದಿತ್ತಿನ ಬಗಂಬಿಲದ ರಂಜಿತ್ ಪನ್ಪುನಾರ್ ಉಂತಾದಿತ್ತಿನ FZ ಬೈಕ್ ಕಂಡದು ಬೋದಿತ್ತಂಡು ಅರು ಉಳ್ಳಾಲ ಪೊಲೀಸ್ ಠಾಣೆಡು ದೂರು ಕೊಡ್ದಿತ್ತೀರು. ಜೂನ್ 1ಕ್ಕೆ ಉಚ್ಚಿಲ ಬ್ರಿಡ್ಜ್ದ ಕೈತಲು ಉಳ್ಳಾಲ ಠಾಣೆದ PSI ಪ್ರದೀಪ್ TR ಬೊಕ್ಕ ಸಿಬ್ಬಂದಿಲು ಗಾಡಿಲಿನ ತಪಾಸಣೆ ಮಲ್ತೊಂದಿಪ್ಪನಾಗ ಬೈಕ್ ತಿಕ್ಕದಂಡು. ಬೈಕ್ದ ಎದುರುಡು ನಂಬರ್ ಪ್ಲೇಟ್ ಇಜ್ಜಂದೆ ಪೋಂದಿತ್ತಿನ ಬೈಕ್ನ ತೂದು ಸಂಶಯಡು ಉಂತಾದು ದಾಖಲಿನ ತೂನಗ ಕಂಡು ಗೊತ್ತಾತಂಡು. ಕಂಡುದಿನ ಬೈಕ್ನು ಒಂತೆ ಸಮಯ ಗಳಸೊಂದು ಬೊಕ್ಕ ಮಾರುಣ ಆಲೋಚನೆಡು ಇತ್ತಿருந்து ತನಿಖೆಡು ತಿರಿದು ಬೈದಂಡು. ದಕ್ಷಿಣ ಕನ್ನಡ ಉಬ್ಬರ ಸರ್ಕಾರಿ ಕಾಲೇಜು ಹಿಜಾಬ್ ಓದಂಟೆ ನಡತನೇನು ವರದಿ ಒಟ್ಟು ಮಲ್ಪೆರೆ ಪೋಯಿನ ವರದಿಗಾರರನ್ನ ಮಿತ್ ವಿದ್ಯಾರ್ಥಿಗಳು ಪೆಟ್ಟು ಪಾಡ್ದಿತ್ತೀರು. ತಪ್ಪು ಮಲ್ತಿನ ವಿದ್ಯಾರ್ಥಿಗಳ ಮಿತ್ ಕ್ರಮಗೆತ ನೋಡುವುದು ಪತ್ರಕರ್ತರ ಸಂಘದ ಗುರುಕಾರ ಶ್ರೀನಿವಾಸ್ ಇಂದಾಜೆ ಒತ್ತಾಯ ಮಲ್ತದೇರು. ದಕ್ಷಿಣ ಕನ್ನಡ ಉಬ್ಬರ್ ಸರಕಾರಿ ಕಾಲೇಜು ನಡತಿನ ಹಿಜಾಬ್ ಓದಂಟದ ವರದಿನ ಒಟ್ಟು ಮಲ್ಪೆರೆ ಪೂದಿತ್ತಿನ ವರದಿಗಾರರನ್ನ ಮಿತ್ತು ಹಲ್ಲೆ ಮಲ್ತಿನ 27 ವಿದ್ಯಾರ್ಥಿಗಳ ಮಿತ್ತು FIR ದಾಖಲು ಮಲ್ತದೇರು. ಖಾಸಗಿ ಸುದ್ದಿ ಚಾನೆಲ್ದ ಕನ್ನಡದ ವರದಿಗಾರರು ಕುಡ್ಲ ಕೋಟೆಕಾರದ ಅಜಿತ್ ಕುಮಾರ್ ಕೊರ್ನ ದೂರದಂಚ ಉಬ್ಬರ್ ಸರಕಾರಿ ಪ್ರಥಮ ದರ್ಜೆ ಕಾಲೇಜ್ 27 ವಿದ್ಯಾರ್ಥಿಗಳ ಮಿತ್ತು ಕೇಸ್ ಪಾಡ್ದೇರು. ಉಬ್ಬರ್ ಸರಕಾರಿ ಕಾಲೇಜಿಡು ಹಿಜಾಬ್ ಗಲಾಟೆ ನಡತದಿತ್ತಂಡು ಅವೆತ್ತ ಬಗೆಟ್ ಕಾಲೇಜದ ಪ್ರಾಂಶುಪಾಲರಡ ಮಾಹಿತಿಗೆ ತಂದು ಪಿರಬನ್ನಗ 27 ವಿದ್ಯಾರ್ಥಿಗಳು ಗುಂಪು ಕಟ್ಟದು ಹಲ್ಲೆ ಮಲ್ತದು ಕಾಲೇಜದ ರೂಮುಡು ದಿಗ್ಬಂಧನ ಮಲ್ತದು ವಿಡಿಯೋನು ಪೂರ ಡಿಲೀಟ್ ಮಲ್ತಿತ್ತೇರು. ವರದಿಗಾರರು ಉಬ್ಬರ್ ಠಾಣೆಡು ನೆತ್ತ ಬಗೆಟ್ ದೂರು ಕೊಡ್ದಿತ್ತೇರು. ಕಡಬ ತಾಲೂಕು ಪತ್ರಕರ್ತರ ಸಂಘ ಪುತ್ತೂರು ವಿಭಾಗದ DYSP ಗಾನಕುಮಾರರನ್ನು ಭೇಟಿ ಮಲ್ತದು ಆರೋಪಿಗಳ ಮಿತ್ತು ಕಠಿಣ ಕ್ರಮ ಗೆತೊನಿಯರೆ ಒತ್ತಾಯ ಮಲ್ತದೇರು. ತಪ್ಪು ಮಲ್ತಿನ ವಿದ್ಯಾರ್ಥಿಗಳ ಮಿತ್ತು ಸೂಕ್ತ ಕ್ರಮ ಗೆತನೋಡು ಅಂಚನೆ ಪತ್ರಕರ್ತರಿಗೆ ಭದ್ರತೆ ಕೊರಡೊಂದು ಗುರುಕಾರ ಶ್ರೀನಿವಾಸ್ ಇಂದಾಜೆ ತಿರಿಪಾದೇರು.
ಸೌತಡ್ಕ ಶ್ರೀ ಗಣಪತಿ ದೇವಲಿಯಡು ಕಂಡಿದ್ದ ಆರೋಪಿನ ನಾಡಪತ್ತನ ಪೊಲೀಸರು ಆರೋಪಿಡಿದು 3 ಲಕ್ಷ ರೂಪಾಯಿ ಬೆಲೆತ ಬಂಗಾರ ಪದ್ದೆ ಸ್ವಾಧೀನಕ್ಕೆ ತಂದಿರು. ಸೌತಡ್ಕ ಶ್ರೀ ಗಣಪತಿ ದೇವಲಿಯಡು ಕಂಡಿದ್ದ ಆರೋಪಿನ ನಾಡಪತ್ತನ ಪೊಲೀಸರು ಆರೋಪಿಡಿದು 3 ಲಕ್ಷ ರೂಪಾಯಿ ಬೆಲೆತ ಬಂಗಾರ ಪದ್ದೆ ಸ್ವಾಧೀನಕ್ಕೆ ತಂದಿರು. ಸೌತಡ್ಕ ದೇವಲಿಯಡು ಬೈದನ ಬೊಂಬೈದ ಬಾಲಚಂದ್ರ ಡಿಯರ್ನ ಕೈಟಿತ್ತಿನ ಬ್ಯಾಗ್ ಒಯ್ತದು ಬಂಗಾರ ಪದ್ದೆದ ಒಟ್ಟುಗೂ ಆರೋಪಿ ಪದ್ರಾಡಾದಿತ್ತಲ್ಲ. ಈ ಬಗೆಟ್ ಆರು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ದಿತ್ತೇರು. ಆರೋಪಿಲೈನ ಗದಗದ ಭೀಮವ್ವ ಯಾನೆ ನಾಗಮ್ಮನ ಪತ್ತದು ವಜ್ರದ ನೆಕ್ಲೆಸ್ 2 ಉಂಗಿಲ 1 ಜೋಡು ಜುಮ್ಕಿ ಸ್ವಾಧೀನಕ್ಕೆ ತಂದಿರು. ಒಂದಿದ ಒಟ್ಟು ಬೆಲೆ 3,80,500 ರೂಪಾಯಿ ಅಂದಾಜು ಮಲ್ತಂಡು. ಆರೋಪಿ ಈ ದುಂಬು ಮುರುಡೇಶ್ವರ ಭಟ್ಕಳ ಸುಬ್ರಹ್ಮಣ್ಯ ಇಂಚಿತಿ ಕಡೆಟ್ ಕಂಡುತಲೆಂದು ತೇರಿದು ಬೈದಂದು. ಒಡಿಪು ಜಿಲ್ಲೆ ಕಟಪಾಡಿದ ಎಸ್ವಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ತ್ರಿಷಾ ಕಾಲೇಜು ರೋಟರಿ ಕಟಪಾಡಿ ಬೊಕ್ಕ ಬೇತೆ ಸಂಘ ಸಂಸ್ಥೆನ ಒಟ್ಟು ಸೇರಿಗೆಡೆ ಕಟಪಾಡಿ ಪೇಂಟೆಡ್ ಮಾದಕ ದ್ರವ್ಯ ವಿರೋಧಿ ಆಂದೋಲನ ಬೊಕ್ಕ ಪರಿಸರ ಸಂರಕ್ಷಣಾ ಮಾಮಲ್ಲ ಜಾಥಾ ನಡೆತಂಡು. ಒಡಿಪು ಜಿಲ್ಲೆ ಕಟಪಾಡಿದ ಎಸ್ವಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ತ್ರಿಷಾ ಕಾಲೇಜು ರೋಟರಿ ಕಟಪಾಡಿ ಬೊಕ್ಕ ಬೇತೆ ಸಂಘ ಸಂಸ್ಥೆನ ಒಟ್ಟು ಸೇರಿಗೆಡೆ ಕಟಪಾಡಿ ಪೇಂಟೆಡ್ ಮಾದಕ ದ್ರವ್ಯ ವಿರೋಧಿ ಆಂದೋಲನ ಬೊಕ್ಕ ಪರಿಸರ ಸಂರಕ್ಷಣಾ ಮಾಮಲ್ಲ ಜಾಥಾ ನಡೆತಂಡು. ಪಿಲಿವೇಶ ನಲಿಕೆ ಗೊಂಬೆ ನಲಿಕೆ ಜಾತದ ಒಟ್ಟುಗೂ ಇತ್ತದು ಜಾತನು ಪೊರ್ಲು ಮಲ್ತುಕೊಂಡು ಸಂಚಾಲಕರು ಕೆ ಸತ್ಯೇಂದ್ರ ಪೈ, ಪ್ರೇಮ್ ಕುಮಾರ್, ಗೋಪಾಲಕೃಷ್ಣ ಭಟ್, ತುಳಸಿ ದೇವಾಡಿಗ, ವಿಲ್ಫ್ರೆಡ್ ಲೂಯಿಸ್, ದೇವೇಂದ್ರ ನಾಯಕ್, ಕಟಪಾಡಿದ ಶಂಕರ ಪೂಜಾರಿ, ಆಡಳಿತ ಮಂಡಳಿ ನಿರ್ದೇಶಕರು ಬರವು ಕಲ್ಪನಕ್ಲು ಬೊಕ್ಕ ಕಲ್ಪಾವನಕ್ಲು ಮಾದಕ ದ್ರವ್ಯ ವಿರೋಧಿ ಜಾತುಡು ಪಾಲ್ದೆ ತುಂಡಿರು. ಇವತ್ತು ನಮ್ಮ ಇಂಟರ್ನ್ಯಾಷನಲ್ ಎಸ್ವಿಎಸ್ ಇಂಟರ್ನ್ಯಾಷನಲ್ ಸ್ಕೂಲನ್ನು ಇಲ್ಲಿಯ ಕಟ್ಪಾಡಿಯ ಸಣ್ಣ ಮಕ್ಕಳಿಗೆ ಒಂದು ಒಳ್ಳೆಯ ವ್ಯವಸ್ಥೆಯೊಂದಿಗೆ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ. ಅದರೊಂದಿಗೆ ನಮ್ಮ SSCಯಲ್ಲಿ ಈ ವರ್ಷ 600ಕ್ಕಿಂತ ಹೆಚ್ಚು 10-15 ಮಕ್ಕಳು ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಮಕ್ಕಳು ಪ್ರಥಮವಾಗಿ ಬಂದಿದ್ದಾರೆ. ಅವರಿಗೆ ನಾವು ನಮ್ಮ ಅಭಿನಂದನೆಯನ್ನು ಎಸ್ವಿಎಸ್ ಸಂಘದ ಆಡಳಿತ ಪರವಾಗಿ ಎಲ್ಲರ ಪರವಾಗಿ ನಾನು ಕೃತಜ್ಞತೆಯನ್ನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಒಡಿಪು ಜಿಲ್ಲೆ ಪಡುಬಿದ್ರದ ಅಕ್ರಮ ಕಸಾಯಿಖಾನದ ಮಿತ್ತು ಪಡುಬಿದ್ರದ ಪೊಲೀಸರು ದಾಳಿ ಮಲ್ತದು 4 ಆರೋಪಿಯನ್ನು ಸ್ವಾಧೀನಕ್ಕೆ ತಂದಿರು. ಒಡಿಪು ಜಿಲ್ಲೆ ಪಡುಬಿದ್ರದ ಅಕ್ರಮ ಕಸಾಯಿಖಾನದ ಮಿತ್ತು ಪಡುಬಿದ್ರೆ ಪೊಲೀಸರು ಕಾರ್ಯಾಚರಣೆ ನಡಪಾದಿರು. ಉಚ್ಚಿಲ ಭಾಸ್ಕರ ನಗರ ಜುಮ್ಮಪಳ್ಳಿದ ಕೈತಲ್ದ ಇಲ್ಲು ಒಂಜೆಟ್ ನಡತೊಂದಿತ್ತಿನ ಕಸಾಯಿಖಾನೆಗೆ ಪಡುಬಿದ್ರೆ ಪೊಲೀಸರು ಪೊಗ್ಗುದು 4 ಆರೋಪಿಯನ್ನು ಸ್ವಾಧೀನಕ್ಕೆ ತಂದಿರು. ಒಂಜಿ ಜುವದ ಪೆತ್ತ ಮಾಸೊಗ್ ಕಡತದ ಪೆತ್ತ ಬೊಕ್ಕ ಮಾರಿಯರೆ ಮಾಸ ಮಲ್ತದೀತನೇನು ಪೊಲೀಸರು ಸ್ವಾಧೀನಕ್ಕೆ ತಂದಿರು. ಉಚ್ಚಿಲ ಭಾಸ್ಕರ ನಗರಡು ಸಬ್ಬಾನ್ ಪಂಪ್ನಾರನ ಇಲ್ಲಡು ಈ ಕಸಾಯಿಖಾನೆ ಇತ್ತದು ನಿಘಂಟದ ಮಾಹಿತಿ ಮಿತ್ತು ಪೊಲೀಸರು ಪೊಗ್ಗುದಿರು. ಮೊಹಮ್ಮದ್ ರಫೀಕ್, ಇಲಿಯಾಸ್, ಮೊಹಮ್ಮದ್ ಮುಹಿದ್ದೀನ್ ಬೊಕ್ಕ ಮೊಯ್ದೀನಬ್ಬ ಇಂಚ 4 ಬಂಧನ ಮಲ್ತದಿತ್ತದು. ಮುಖ್ಯ ಆರೋಪಿ ದಿಯೂ ರಫೀಕ್ ಪದ್ರಾಡಾತಿ. ಕಾರ್ಯಾಚರಣೆಡು ಕಾಪು ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಕಾಶ್, ಪಡುಬಿದ್ರೆ ಸ್ಟೇಷನ್ ಅಧಿಕಾರಿ ಪುರುಷೋತ್ತಮ ಬೊಕ್ಕ ಪಡುಬಿದ್ರೆ ಪೊಲೀಸರು ಪಾಲ್ದೆ ತುಂದಿರು. ರಕ್ತಚಂದನದ ತುಂಡುಲಿನ ಪಂತಿದ ಚಿರೋಡು ದಿಂಗಾದ ಅಕ್ರಮವಾದ ಕೊನೊಂದಿತ್ತಿನ 7 ಜನ ಆರೋಪಿಲಿನ ಗಾಡಿ ಸಮೇತ ಅರಣ್ಯ ಸಂಚಾರಿ ದಳದ ಅಧಿಕಾರಿಗಳು ಪತ್ತದೇರು. ಕುಡ್ಲ ತಾಲೂಕದ ಕೆಂಚನಕೆರೆ ತಲ್ಪ ರಕ್ತಚಂದನದ ಮರತ ತುಂಡುಲಿನ ಕಂಡದು ಕೊನೊಂದಿತ್ತಿನ ಗಾಡಿಲಿನ ಅರಣ್ಯ ಸಂಚಾರಿ ದಳದ ಅಧಿಕಾರಿಗಳು ವಶೋಗ್ದೆ ತೊಂದಿರು. ಆಲಾಡಿ ರಾಜೇಶ್ ರೆಡ್ಡಿ, ಅನಿಲ್ ಕುಮಾರ್, ಪಾಲ್ರಾಜ್, ದಿನೇಶ್ ಕುಮಾರ್, ಮಹಮ್ಮದ್, ಅನಿಲ್ ಕುಮಾರ್, ಶಮೀರ್ ಎಸ್ ಬಂಧನಾಯಿನ ಆರೋಪಿಲು. ಪಂಚಿದ ಚೀಲುಡು ರಕ್ತಚಂದನದ ತುಂಡುನು ದೆಂಗಾದು ಗಾಡಿಡು ಕೊನೊಂದಿತ್ತೇರು. ಅವಿನ ಬೆರಿಸಾಯಗು ಕುಡೊಂಜಿ ಗಾಡಿ ಇತ್ತಂಡು. ಕುಡ್ಲದ ಅರಣ್ಯ ಸಂಚಾರಿ ದಳದ ಅಧಿಕಾರಿಲು ಬೊಕ್ಕ ಸಿಬ್ಬಂದಿಲು ಕಾರ್ಯಾಚರಣೆ ಮಲ್ತದು ರಕ್ತಚಂದನನು ಕೊನೊಂದಿತ್ತಿನ ಗಾಡಿನ ಪತ್ತದು 314 ರಕ್ತಚಂದನದ ತುಂಡುಲಿನ ವಶೊಗ್ಗೆ ತೊಂದಿರು. 4 ಕೋಟಿದ ಬಿಲೆತ ರಕ್ತಚಂದನ 2 ಗಾಡಿ 7 ಜನ ಆರೋಪಿಲು ತಿಕ್ಕಿದು ಬುಡ್ದೇರು. ಒರಿ ಪದ್ರಾಡಾತಿ.
ಮಂಗಳೂರು ಮತ್ತು ಉಡುಪಿಯವರು ಸೇರಿ ನಮಗೆ ಕೆಲವಾರು ದಿನಗಳ ಹಿಂದೆ ಈ ಒಂದು ಮಂಗಳೂರು ಭಾಗದ NMPTಯಿಂದ ರಕ್ತಚಂದನ ಮರಗಳು ಒಂದು ಸಾಗಾಟ ಆಗ್ತದೆ ಮಾಹಿತಿಯಂತೆ ನಮ್ಮ ಗೌಪ್ಯ ಸಿಬ್ಬಂದಿಗಳನ್ನು ಅದಕ್ಕೆ ನಿಯೋಜಿಸಿ ಅವರಿಂದ ಅದು ಹೇಗೆ ಟ್ರಾನ್ಸ್ಪೋರ್ಟಲ್ಲಿ ಬರ್ತದೆ ಅಂತ ಮಾಹಿತಿಯನ್ನು ತಿಳ್ಕೊಂಡು ಕಳೆದ 2 ದಿವಸಗಳಿಂದ ನಾವು ಅದ್ರ ಬಗ್ಗೆ ಸೂಕ್ಷ್ಮ ಮಾಹಿತಿಗಳನ್ನು ಗಮನಿಸಿ ನಿನ್ನೆ ದಿವಸ ನಮಗೆ ಮಾಹಿತಿ ತಿಳಿದಂತೆ ಉಡುಪಿಯಿಂದಲೇ ನಮ್ಮ ಸಿಬ್ಬಂದಿಗಳು ಅಲ್ಲಲ್ಲಿ ನಿಂತು ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ತಿಳುವಾಗ ಈ ಒಂದು ಲಾರಿಯಲ್ಲಿ ಮಾಲ್ ಬರ್ತದೆ ಮಾಹಿತಿ ಇತ್ತು. ಹಾಗೆ ನಾವು ಅದನ್ನು ಫಾಲೋ ಮಾಡುವಾಗ ಅವರು ನಮ್ಮ ಮೂಲಕಿಂದ ಒಳಗಡೆ ಬಂದು ಕಿಲ್ಪಾಡಿ ಗ್ರಾಮದ ಕೆಂಚಿನಕೆರೆ ಎಂಬಲ್ಲಿ ವಾಹನವನ್ನು ನಿಲ್ಲಿಸಿ ಇನ್ನೇನು ನಮ್ಮ ಫಾಲೋ ಮಾಡಿದವ್ರಿಗೆ ಗೊತ್ತಿಲ್ಲ ಅಥವಾ ಅಲ್ಲ ಅಕ್ಕಪಕ್ಕದಲ್ಲೇ ಅಥವಾ ಯಾವುದೋ ಗೋಡನ್ ಗಿಡನ್ ಗುರುತು ಮಾಡೋದು ಗೊತ್ತಿಲ್ಲ, ಅವ್ರೇನು ಮಾಹಿತಿ ಇದ್ರೆ ಕೊಟ್ಟಿಲ್ಲ. ಅಲ್ಲಿ ಮಾಡುವಾಗ ನಾವು ಎಸ್ಕಾರ್ಟ್ ವಾಹನ ಮತ್ತು ಆ ಒಂದು ಲಾರಿಯನ್ನು ಹಿಡಿದು ಪರಿಶೀಲನೆ ಮಾಡಿ ನೋಡಿದಾಗ ನಮ್ಮ ಒಂದು ಈಚರ್ ವಾಹನದಲ್ಲಿ ಸುಮಾರು 8,308.400 ಗ್ರಾಮಷ್ಟು 316 ರಕ್ತಚಂದನದ ಕೊರಡುಗಳು ನಮಗೆ ಪತ್ತೆ ಆಯಿತು. ರಾತ್ರಿಯಿಂದ ನಾವು ಮತ್ತೆ ಒಂದು 7 ಜನ ಆರೋಪಿಗಳನ್ನು ಬಂಧಿಸಿದ್ದೇವೆ. ಆ ಎಲ್ಲ ತುಂಡುಗಳ ಮೆಜರ್ಮೆಂಟು ತೂಕ ಅದನ್ನೆಲ್ಲ ಪರಿಶೀಲನೆ ಮಾಡುವಾಗ ಇಷ್ಟೊತ್ತಾಗಿತ್ತು. ಇನ್ನು ಮುಂದೆ ಈಗ ಒಂದು 7 ಜನ ಆರೋಪಿಗಳನ್ನು ನಾವು ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತೇವೆ. ಹಾಗೆ ಸುತ್ತುಗಳನ್ನು ಇದು ಸಾಮಾನ್ಯ ಒಂದು ಈಗಿನ ಮಾರುಕಟ್ಟೆ ಮೌಲ್ಯ 4 ರಿಂದ 5 ಕೋಟಿ ಇದೆ. ಅಷ್ಟು ಒಂದು ಭಾರಿ ಪ್ರಮಾಣದ ಸುತ್ತುಗಳನ್ನು ನಾವು ಈ ಒಂದು ಪ್ರದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹಿಡಿದಿರುವುದು ಪ್ರಥಮ. ಅರಣ್ಯ ಇಲಾಖೆಯ ವಿಚಕ್ಷಣಾ ದಳ ಮಂಗಳೂರು ಮತ್ತು ಉಡುಪಿ ಹಾಗೂ ಕುಂದಾಪುರ ಪ್ರಾದೇಶಿಕ ವಿಭಾಗ, ಮಂಗಳೂರು ಪ್ರಾದೇಶಿಕ ವಿಭಾಗದ ಕೆಲವೊಂದು ಸಿಬ್ಬಂದಿಗಳು ಗೌಪ್ಯ ಮಾಹಿತಿಯನ್ನು ನಮ್ಮ ಕಲೆ ಹಾಕಿ ನಮಗೆ ಇದು ಮಾಡಿದ್ದಾರೆ. ಮೂಡಿಗೆರೆ ವಲಯಾರಣ್ಯಾಧಿಕಾರಿ, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಎಲ್ಲ ಸಿಬ್ಬಂದಿಗಳು ನಮಗೆ ನಿನ್ನೆ ದಿನ ನಡೆದ ಕಾರ್ಯಾಚರಣೆಯಲ್ಲಿ ನಮಗೆ ಆ ಅಕ್ಯೂಸ್ಟ್ಗಳನ್ನು ಹಿಡ್ಕೊಳ್ಳಿಕ್ಕೆ ಮತ್ತು ಇದೆಲ್ಲ ಮುಂದಿನ ಕಾರ್ಯಚಟುವಟಿಕೆ ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ನಾನು ಮತ್ತು ಅವರ ಉಪಅರಣ್ಯ ಸಂರಕ್ಷಣಾಧಿಕಾರಿ ಅವರಿಗೆ ಮತ್ತು ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ಒಂದು ವಂದನೆ ಸಲ್ಲಿಸ್ತೇವೆ. ಈ ಒಂದು ಎಲ್ಲ ಕಾರ್ಯಗಳಿಗೆ ನಮ್ಮ ಬೆಂಗಳೂರಿನ ಅಪಾರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಶ್ರೀಮಾ ಗಾರ್ಗ್ ವಿಜಿಲೆನ್ಸ್ ಅವರು ನಮಗೆ ಕಾಲಕ್ಕೆ ಎಲ್ಲ ರೀತಿಯ ಒಂದು ಸಹಕಾರವನ್ನು ಕೊಟ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಮಂಗಳೂರು ಅರಣ್ಯ ನಮ್ಮ ವಿಚಕ್ಷಣಾ ದಳದ ಪರವಾಗಿ ವಂದನೆ ಸಲ್ಲಿಸ್ತಾ ಇದ್ದೇವೆ. ಕಾಮಗಾರಿದ ಬಿಲ್ ಮಂಜೂರು ಮಲ್ಪೆರೆ ಮೂಜಿಸಾರ ಲಂಚಕ್ಕೆ ತೊಂದಿತ್ತಿನ ಕುಡ್ಲ ಮಹಾನಗರ ಪಾಲಿಕೆದ ಕಾರ್ಯಪಾಲಕ ಇಂಜಿನಿಯರ್ ಅತಿಕ್ ರೆಹಮಾನ್ ಭ್ರಷ್ಟಾಚಾರ ನಿಗ್ರಹ ದಳದ ಪೊಲೀಸರು ಸ್ವಾಧೀನಕ್ಕೆ ತಂದಿರು. ಕಾಮಗಾರಿದ ಬಿಲ್ನ ಮಂಜೂರು ಮಲ್ಪೆರೆ ಮೂಜಿಸಾರ ಲಂಚಕ್ಕೆ ತೊಂದಿತ್ತಿನ ಕುಡ್ಲ ಮಹಾನಗರ ಪಾಲಿಕೆದ ಕಾರ್ಯಪಾಲಕ ಇಂಜಿನಿಯರ್ ಅತಿಕ್ ರೆಹಮಾನ್ ಭ್ರಷ್ಟಾಚಾರ ನಿಗ್ರಹ ದಳದ ಪೊಲೀಸರು ಗುರುವಾರ ವಶಕ್ಕೆ ತಂದಿರು. ಕೊಂಚಾಡಿ ದೇರೆಬೈಲ್ ಮಂದಾರಬೈಲ್ದ ಜಯಲಿಂಗಪ್ಪ ಪನ್ಪುನಾರ್ನ ಕಾಮಗಾರಿದ ಬಿಲ್ಲಿನ ಮಂಜೂರು ಮಲ್ಪೆರೆ ಅತಿಕ್ ರೆಹಮಾನ್ ₹3000 ಲಂಚಕ್ಕೆ ಎಂದಿತ್ತೇರು. ಕೋಡೆಬೈಯ ಲಂಚಗೆ ತೊನ್ನಗ ಭ್ರಷ್ಟಾಚಾರ ನಿಗ್ರಹ ದಳದ ಪೊಲೀಸರು ದಾಳಿ ಮಲ್ತದು ಆರೋಪಿನ ವಶಕ್ಕೆ ತಂದಿರು. ಭ್ರಷ್ಟಾಚಾರ ನಿಗ್ರಹ ದಳದ ಪಶ್ಚಿಮ ವಲಯದ ಪೊಲೀಸ್ ಅಧೀಕ್ಷಕರು CA ಸೈಮನ್ ದುಂಬಾಳ್ತಿಡು, ಪೊಲೀಸ್ ಉಪಾಧೀಕ್ಷಕರು KC ಪ್ರಕಾಶ್, ಪೊಲೀಸ್ ನಿರೀಕ್ಷಕ ಗುರುರಾಜ್, ಶ್ಯಾಮ್ ಸುಂದರ್ ಕಾರ್ಯಾಚರಣೆ ನಡಪಾದಿತ್ತೇರು. ಇಡಗಿನಿತ್ತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿನು ನನಲಾತ ಸುದ್ದಿ ಬೊಕ್ಕ ಮನರಂಜನೆಗಾದ ತೂಂದಿ ಪ್ಲೇ ನಮ್ಮ ಕುಡ್ಲ 24/7 ಸೊಲ್ವೆಲ್.